ಆಂಡ್ ಆಂಡ್ ವೈಟ್ ಕುಲ್ಲು ಬಿತ್ತು ಬಿಡು ಬಿಡಿ ಫುಲ್ ಆಂಡ್ ಎಂಚಂಡು ಒಂಜಿದೆ ನಾನು ಒಂಜಿದ ಪೋದು ಎಂಚಿದೆಲ್ಲ ಕಂತ್ರ ಉಂಡ ತೈಟ್ ಪೋದು ತೊಂದಿಲ್ಲ ಅವು ಐತ ಮುದ್ದೆ ಬೂರ್ದಕ ಬಾವೆದಲ್ಲ ಅಂದೆ ರೆಗ್ಲ ಮತ್ತೆ ನಮಸ್ಕಾರ ಮತ್ತೆ ಬೊಂಡದೆ ತೊಂದಿಲ್ಲ ಪೋದು ಎಂಚಿದೆಲ್ಲ ಕಂತ್ರ ಉಂಡ ತೈಟ್ ಪೋದು ತೊಂದಿಲ್ಲ ದೆಪ್ಪುನ ಬೇತುಲರ್ ಸರಿ ಸರಿ ಎಂಚಿನ ಮಲ್ಪರೆ ವೈನ್ ವೈನ್ ಮಲ್ಪರ ಬೊಂಡದಲ್ಲ ವೈನ್ ಮಲ್ಪರ ಪೂರೇ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಅವರು ತೆಂಗಿನ ಇದು ಬೊಂಡ ತೆಗಿತಾ ಇದ್ದಾರೆ. ಒಂದು ರೆಸಿಪಿ ಮಾಡಲಿಕ್ಕೆ ವೈನ್ ಮಾಡುವ ಅಂತ ಹೇಳಿ ಬೊಂಡದ್ದು. ಹಾಗೆ ಅವರಲ್ಲಿ ಮೇಲೆ ಇದ್ದಾರೆ. ಸಿತಾಲಿ ಅಂತ ಹೇಳಿ ಅದ್ರದ್ದು ಹೆಸರು ಬೊಂಡದ್ದು. ಬ್ರೀಡ್ ಸಿತಾಲಿ ಬ್ರೀಡ್ ಅಂತ ಹೇಳಿ ಅದೇ ಸಿತಾಲಿ ಸಿತಾಲಿ. ಸೊ ಅವರಿದ್ದಾರೆ ಸಿತಾಲಿ. ಹಾಗಾಗಿ ಒಂದು ವಿಡಿಯೋ ರೆಸಿಪಿದು ಮಲ್ಪಗತೆ ಸರಿ. ಸೊ ಈಗ ತೆಗಿತಾ ಇದ್ದಾರೆ. ಇಂಕ್ಲೊಂಜಿ ಜಸ್ಟ್ ಒಂಜಿ ಫೋರ್ಸ್ ಮಾತ್ರ ಕೊಡ್ತೀನಿ. ಅವ್ರು ತೆಗಿತಾ ಇದ್ದಾರೆ. ನಾವೊಂದು ಜಸ್ಟ್ ಒಂದು ಫೋರ್ಸ್ ಮಾತ್ರ ಕೊಟ್ಟದ್ದು ಫೋಟೋ. ಮಿಕಿ ಇದ್ದಾರೆ ಕಟ್ಟುವಂತ ಒಂದು ಲೇರು ಅದೇ ಅವು ಇಂದುವೆ ಗೊಂಚಲಿದೆ ಅಲ್ಲ ಅದನ್ನೇ ಆಂಡ್ ತೋಲಿ ನೋಡ್ಬೋದು. ಒಂದು ಗೊಣೆನೆ ತೆಗ್ದೆ ಕೈಲೇ ronji ಮತ್ತೊಂದು ಒಂಜಿದೆ ನಾನು ಒಂಜಿದ ಇದಕ್ಲತ ಎಂಕ್ಲೆ ಎಡ್ಡೆಂದ್ರೇನು ಪಾಡ್ದು ಮಲ್ತಂಡಾವ ಬೊಕ್ಕ ಕುಂಟು ಬನೊಂದಿಲ್ಲೇರು ಒಂಜೊಂಜಿ ದೆಪ್ಪುನ ಕುಂಟು ಅವೇ ಎಡ್ಡೆಂತ್ರನೇ ಪಾಡ್ದು ಕೆತ್ತುತ್ತಾ ಇದ್ದಾರೆ ಅವರು. ಎಳತ್ತಂದ್ರೆ ತುಂಬಾ ಎಳತ್ತಲ್ಲ ಎಳನೀರು. ಮೀಡಿಯಂ ಸೈಜ್ ಇದು ಎಳನೀರು ತಕೊಳ್ಬೇಕು. ಅದಕ್ಕೆ ತಕೊಂಡಿದ್ದೇವೆ ನಾವು. ರಬಿ 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 ಅದಕ್ಕೆ ಹಾಕ್ತಾ ಇದ್ದಾರೆ. ಸೋಸಿ ಹಾಕ್ತಾ ಇದ್ದೇವೆ. ಅದರದ್ದೇನ ಕಸ ಏನಾದ್ರೂ ಬಿದ್ರೆ ಅಂದು ಏತು ಪಾಡುವಾರು 5 ಎಳ್ನೀರು ಹಾಕ್ತಾ ಇದ್ದಾರೆ. ನೋಡ್ಬೋದು ನೀರು ಇಷ್ಟ ಆಯಿತು. ಇನ್ನು ಸಹ ಹಾಕುವ.
ಈತ ನೀರಾಡ್ಡೆ ಏತು ಬೊಂಡ 7 ಬೊಂಡ ಪಾಡಿ ಎಷ್ಟು ಬಂತು ನಮಗೆ. ನಾವೀಗ ಮಣ್ಣಿದು ಅಂತ ಹೇಳ್ತಾರೆ ಮಂದ ಕರ ಕರ ಮಡಕೆ ತಗೊಂಡಿದ್ದೇವೆ. ಅದರಲ್ಲಿ ನಾವು 7 ಬೊಂಡದ್ದು ನೀರುಂಟು ಅದರಲ್ಲಿ. ಮಣ್ಣದ ಮಾಲ್ತುದಿನ್ನ ಎಡ್ಡೆ ಆಯ್ತಾ ಅಂದ್ರೆ ಗ್ಲಾಸ್ ಎಲ್ಲ ಯೂಸ್ ಮಲ್ಪೊಲಿ ಬೋಡಂಡ. ಗ್ಲಾಸ್ ಇಡ್ಲಾಲ್ಪೊಲಿ ಮಣ್ಣದ ಕರಕ್ ಲಾಲ್ಪೊಲಿ ಗ್ಲಾಸ್ ಬೇಕಿದ್ರೆ ಯೂಸ್ ಮಾಡ್ಬೋದು, ಬೇಕಿದ್ರೆ ಮಣ್ಣಿನ ಮಡಕೆ ಕೂಡ ಯೂಸ್ ಮಾಡ್ಬೋದು. ಐಕಿತ್ತದಾದ ಪಡೊಂದುಲ್ಲಾರು ಬೇಕಿತ್ತೆ ಕೆಂಪು ಸಕ್ಕರೆ ಬ್ರೌನ್ ಶುಗರ್ ಹಾಕ್ತಾ ಇದ್ದಾರೆ ಅವರು. ನಾವಿಲ್ಲಿ ಅರ್ಧ kg ಬ್ರೌನ್ ಶುಗರ್, ಅರ್ಧ kg 7 ಬೊಂಡಕ್ಕೆ ನಾವು ಅರ್ಧ kg ಸಕ್ಕರೆ ಬ್ರೌನ್ ಸಕ್ಕರೆ ಹಾಕ್ತಾ ಇದ್ದೇವೆ. ಮಿಕ್ಸಪ್ ಮಾಡ್ಕೊಳ್ಳಿ. ಮಿಕ್ಸಪ್ ಮಾಡಬೇಕು ಅದನ್ನು. ಚೀಪೆ ಹದ ಯಾವತ್ತೆ ಚೀಪೆ ಗಿಂಜೆ ಚೀಪೆ ಅಲ್ಲಿ ಅದ ಚೀಪೆ ಚಕ್ಕೆ ಏಲಕ್ಕಿ ಇದಕ್ಕೆ ಲವಂಗ ಚಕ್ಕೆ ಏಲಕ್ಕಿ ಹಾಕ್ಬೇಕು. ಸ್ವಲ್ಪನೇ ಒಂದು ಪರಿಮಳಕ್ಕೆ ತಕ್ಕ ಎಣ್ಣೆಗೆ ಮಾಡೋದು ಅದನ್ನು ಅದಕ್ಕೆ ಹಾಕಬೇಕು. ಒಂಜಿ ಚಮಚ ಈಸ್ಟ್ ಹಾಕ್ತಾ ಇದ್ದಾರೆ ಅವರು. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅದನ್ನೀಗ. ಅದೇ ಅವು ಇಂದು ಬರ್ಪುಣತೆ ಎಂಚಿನ ಪುಳಿ ಬರ್ಪಿಲಕ ಐಕೋಸ್ಕರ. ಇನ್ನೇನು ದಿನಾಲು ಕಾಂಡೆ ಬಯ್ಯ ಏತ ದಿನ ದಿಯೋಡು ಯಾವತ್ತೆ ದಿನಾಲು ಬೆಳಿಗ್ಗೆ ಮತ್ತೆ ಸಂಜೆ ಇದನ್ನು ಈ ತರ ಇದೆಲ್ಲ ಹಾಕಿ. ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಉಂಟು ಹಾಕ್ಲಿಕ್ಕೆ. ಲಿಂಬೆ ಬುಟ್ಟೋಡು ಲಿಂಬೆ ಅರಿಪದಿದ್ದು ಆಯ್ತು ಬುಟ್ಟೋಡು ಆಯ್ತಾ ಲಿಂಬೆದೊಂದು ಬುರ್ರ ಅಲ್ಲಿ ಲಿಂಬೆ ಬುಟ್ಟೋಡು ಬಿತ್ತು ಮತ್ತೆ ಬುರ್ರತ ಆಯ್ತು ಬುರ್ರ ಅಲ್ಲಿ ಅದಕ್ಕೆ ಲಿಂಬು ಹಾಕ್ತಾ ಇದ್ದಾರೆ ಮಾತ್ರ ಬುರ್ರೋಡು ಆಯ್ತು ಅರಿಪದಿ ನಾನು ಅದನ್ನು ಇಲ್ಲದಿದ್ರೆ ಅದ್ರದ್ದು ಬೀಜ ಬೀಳ್ತದಲ್ಲ ಅದಕ್ಕೋಸ್ಕರ ಲಿಂಬೆ ಯಾರು ರಡ್ಡ ಲಿಂಬೆನೆ 2 ಲಿಂಬೆ ಹಾಕ್ತಾ ಇದ್ದಾರೆ ಅವರು. ಮಿಕ್ಸಪ್ ಮಲ್ಪಡತ್ತೆ ಬಾಯಿ ದೀದ್ ಕುಂಟು ಗಟ್ಟಿಗೆ ಕಟ್ಟುದು ದಿಯೋಡು ಚೀಪತ್ತ ಅಂದು ಚಾಂಡು ಕಲ್ಲರ್ ತೂವಲಿ ಕಲ್ಲರ್ ಜಾಡು ಅದಕ್ಕೆ ಇನ್ನು ಬಾಯೆಲ್ಲ ಗಟ್ಟಿ ಇಡಬೇಕು. ಅವೇನೆಂಚಿನ ಕಾಂಡೆ ಬಯ್ಯ ಇಂಚ ಪಾಡ್ದು ಬೊರ್ಲು ತಿರ್ಗವಡ ಅದೈತೆ ಒಂದು ಕಲಡ್ಡೋಡ ಇದು ಉಂಚಿನ ಅವಲೇ ಉಂಟು ಅಂದು ಅವರೆಂತ ಹೇಳ್ತಾ ಇದ್ದಾರೆ ಅಂದ್ರೆ ಬೆಳಿಗ್ಗೆ ಮತ್ತೆ ಸಂಜೆ ಅದನ್ನು ಕೈ ಆಡಿಸ್ತಾನೇ ಇರಬೇಕು. ಯಾಕಂದ್ರೆ ಇಲ್ಲದಿದ್ರೆ ಅದು ಸಕ್ಕರೆ ಎಲ್ಲ ಜಾಸ್ತಿ ಕರಗುದಿಲ್ಲ. ಹುಳಿ ಅಂಶ ನಾವೆಲ್ಲ ಲಿಂಬು ಎಲ್ಲ ಹಾಕಿದ್ದೇವಲ್ಲ ಅದಕ್ಕೋಸ್ಕರ ಬೆಳಿಗ್ಗೆ ಮತ್ತೆ ಸಂಜೆ ಕೈ ಆಡಿಸ್ತಾನೆ ಇರಬೇಕು. 10 ದಿವಸ ಇದನ್ನು ಹೀಗೇನೆ ಮಾಡ್ತಾನೆ ಇರಬೇಕು. 10 ದಿವಸ ನಂತರ ಮತ್ತೆ ನೋಡಬೇಕು ಹೇಗಾಗಿದೆ ಅಂತ ಹೇಳಿ. ಅದೆಲ್ಲ ಫುಲ್ ಗುಳ್ಳೆ ಬರ್ತದೆ. ನಮ್ಮ ಈ ಈಸ್ಟ್ ಹಾಕಿದ್ದೇವಲ್ಲ ಆನಂತರ ಪರ್ಮೆಂಟೇಷನ್ ಸ್ಟಾರ್ಟ್ ಆಗ್ತದೆ. ಸೊ ಅದು ತೋರಿಸ್ತೇನೆ ನಾನು ನಾಳೆ. ಇನ್ನು ಇದನ್ನೆಲ್ಲ ಹಾಕಿ ಗಟ್ಟಿ ಇಡಬೇಕು. ಒಂದು ಪ್ಲೇಟೆಲ್ಲ ಮುಚ್ಚಿ ಗ್ಲಾಸ್ ಇಟ್ಟು ಕೂಡ ಗ್ಲಾಸಲ್ಲಿ ಕೂಡ ಆಗ್ತದೆ, ಗ್ಲಾಸ್ ಜಾರಲ್ಲಿ. ನಾವೀಗ ಮಣ್ಣಿನ ಮಡಕೆ ಯೂಸ್ ಮಾಡಿದ್ದೇವೆ. ಬಾಯಿ ಕಟ್ತಾ ಇದ್ದಾರೆ ಗಟ್ಟಿ ಕಟ್ಟೋಡು ಅವು 10 ದಿನ ದಿಯೋಡತೆ ಕಟ್ಟದು 10 ದಿನ ದಿಯೋಡತೆ ಅವಂದು ಅದು ಅವೊಂಜಿ ಬರ್ಪುಡು ಅಂಚೆ ಬರುಡು ಈ ಬಂದ ಬರ್ತಿಲೆಕ ಬರ್ಪುಣತೆ. ಸರಿ ಅಪ್ಪಣ್ಣ ನಾನು 10 ದಿನ ಹೊಡೆದು ಬಾಯಿ ಗಿಚ್ಚಲ್ಲ 10 ದಿನ ಅಂಡೆ 10 ದಿನ ತಂದು ತೆಗಿತಾ ಇದ್ದಾರೆ ಅದ್ರ ಮುಚ್ಚಳವನ್ನು ನೋಡ್ಬೋದು. ತೂಕ ಏಲಕ್ಕಿ ಲವಂಗ ಎಲ್ಲ ಕಾಣ್ತಾ ಉಂಟು. ಮಿಕ್ಸಪ್ ಮಾಡಬೇಕು. ಘಾಟು ಬರ್ಕೊಂಡು ಅರಿಪುನಾ ಅರಿಪೋಡು ಅದನ್ನು ಸೋಸ್ಬೇಕು ಈಗ. ಹದಿನೈದು ಲವಂಗ ಒಂದು ಮತ್ತೆ ಅಂದು ತಿಕ್ಕೊಂಡಾಟ
ಚಕ್ಕೆ, ಲವಂಗ, ಏಲಕ್ಕಿ ನೋಡ್ಬೋದು. ಇದನ್ನ ಬಿಸಾಡೋದು ಒಂದು ಬೇಡ ಇನ್ನು. ನಾನೊಂದು ಬಿಡ್ಚಿ ಬೊಂಡದಿಂದ ವೈನ್ ಮಾಡೋದು ಹೇಗೆ ಅಂತ ಕಲರೇ ಚೇಂಜ್ ಆಗ್ತದೆ. ಮೈಪುಗ ಬಾಟ್ಲಿಗೆ ಹಾಕ್ತಾ ಇದ್ದಾರೆ ಅವರು. ಫುಲ್ ನೋಡ್ಬೋದು ಬಾಟ್ಲಿಗೆ ಹಾಕಿದ್ರು ಅವ್ರು ನೋಡ್ಬೋದು. ಕಲರ್ ಫುಲ್ ಚೇಂಜ್ ಆಯ್ತು. ಬೊಂಡದ ವೈನ್ ಅಂತ ಹೇಳಿ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕಲರ್ ಚೇಂಜ್ ಆತನ 10 ದಿವಸ ಇಡ್ಬೇಕು. 10 ದಿವಸ ಮತ್ತೆ ಇದನ್ನು ಹೀಗೇನೆ ಇಟ್ಟು ಮತ್ತೆ ನಮ್ಗೆ ಯಾವಾಗ ಬೇಕಾ ಯೂಸ್ ಮಾಡ್ಬೋದು. ಪರವಾಗಿಲ್ಲ ಅತ್ತೆ ಬೇತೆ ದಾಲ ಪಾಡ್ದಿಜಿ ಚಕ್ಕೆ ಲವಂಗ ಏಲಕ್ಕಿ ಬೊಕ್ಕ ಈಸ್ಟ್ ಆತೆ ಪಾಡ್ಡಿ ಬೇತೆ ದಾಲ ಹಿಂದಿಜ್ಜಿ ಅತೆ ಅದೇ ಅವು ಈಸ್ಟ್ ಮತ್ತೆ ಫರ್ಮೆಂಟೇಶನ್ ಅಂಚ ಆತಂಡವು ಸರಿ ನೋಡ್ಬೋದು. ಕಲರೇ ಚೇಂಜ್ ಆಗಿದೆ. ಯಾರು ಕೂಡ ಹೇಳುದಿಲ್ಲ ಸಿಯಾಳದ್ದು ಅಂತ ಹೇಳಿ. ಏತು ಸಮಯದ ದೀವಲಿ 1 ವರ್ಷ ಮುಟ್ಟಲ ನೀರ್ದಲ್ಲ ಬೇತದಲ್ಲ ಪಸೆ ಹುಟ್ಟಿ ಜೊತೆಗೆ ಮುಟ್ರವಲ್ಲಿ ಬಾಕಿದ ನೀರು ಅದೇ ಖಾಲಿ ಬೊಂಡದ ನೀರು ಅದೇ ಬೇರೆ ನೀರೆಂತ ಸಹ ಹಾಕ್ಲಿಕ್ಕಿಲ್ಲಲ್ಲ. ನೀರು ಹಾಕಿದ್ರೆ ಬೇರೆ ನೀರು ಯಾವ್ದು ಪಸೆ ಕೂಡ ಇರಬಾರ್ದು. ಒಂದು ಗ್ಲಾಸಿಗೆ ತುಂಬಾ ಒರೆಸಿ ಒಳ್ಳೆದ ಒರೆಸಿ ಅಂಶ ಐತಿತ್ತು ಹಾಲು ಹಾಕೊಂಡತ ಅಂದಂದ ಸರಿ ತೂವಲಿ ತಿರ್ತು ತೋಷ್ಪಲೆ. ನೀವು ಕೂಡ ಒಮ್ಮೆ ಮಾಡಿ ಮನೆಯಲ್ಲಿ ಬೊಂಡ ಸಿಗ್ತದೆ ನೋಡ್ಬೋದು. ವೈನ್ ಬೊಂಡದ ವೈನ್ ಎಂಚ ಪರ್ದು ಅತ ವೈನ್ ನಮ್ಮ ದ್ರಾಕ್ಷ ವೈನ್ ಮತ್ತೆ ಪರ್ಪತ್ತೆ ಅವು ಚೀಪತ್ತೆ ಬೊಂಡದ ಅಂದ ಮಡಿಕೇರಿ ಮತ್ತ ಈ ಜೀರಿಗೆ ಮುಂಚಿದ ಬೊಕ್ಕ ಸುಮಾರು ಬಗೆ ಆರೆಂಜ್ ತೂತೇನ ಕೆಂಪು ಅಕ್ಲು ವೆರೈಟಿ ಮಲ್ಪೇರು ಮಡಿಕೇರಿಡ್ ತೂವಲಿ ಅವರು ವೈನ್ ಮಾಡಿ ನೋಡಿ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಅದೇ ನೋಡಿ ನೀವು ಕೂಡ ಟ್ರೈ ಮಾಡಿ. ಬೊಂಡದ ವೈನ್ ಇದೇವರೆಗೆ ಯಾರು ಮಾಡಿದ್ದೀರಾ ಗೊತ್ತಿಲ್ಲ ನನಗೆ. ಆದ್ರೆ ಬೊಂಡದ ಒಂದು ರೆಸಿಪಿ ಒಂದು ಯುನೀಕ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ ತೋಷ್ಪಾಲೆ ಒಂಚೂರು ಹಣ್ಣೆಲ್ಲ ಮಲ್ಪಲೆ ಗೊತ್ತಾಪಣ ಅಕ್ಲೆಗೆ ಎಂಚ ಟೇಸ್ಟ್ ಆಪುನ ಎಂಚಿನದ ಅದೇ ಲವಂಗ ನಮಕ್ ಗ್ಯಾಸ್ಟ್ರಿಕ್ ಅವು ಮತ್ತೆ ಚಕ್ಕೆ ಮತ್ತೆ ಎಡ್ಡತ್ತೆ ಬೇತದಾಲ ಪಾಡು ಜೊತೆ ನಮ್ಮ ಅಂದು ಅದು ಕಲರ್ ಎಂತ ಚೇಂಜ್ ಆದ ಅಂದು ಕಲರ್ ಎಂತ ಚೇಂಜ್ ಆಗಿದೆ ಅಂದ್ರೆ ಅದು ಚಕ್ಕೆ ಮತ್ತೆ ಲವಂಗದ್ದು ಮತ್ತೆ ನಾವು ಬ್ರೌನ್ ಶುಗರ್ ಹಾಕಿದ್ದು, ವೈಟ್ ಶುಗರ್ ಹಾಕ್ಲಿಲ್ಲ. ಹಾಗಾಗಿ ಅದು ಕಲರ್ ಬಂದಿದೆ. ಬಿಳಿದು ಹಾಕಿದ್ರೆ ವೈಟ್ ಬರ್ತದೆ ಸ್ವಲ್ಪ. ನಾವು ಬ್ರೌನ್ ಶುಗರ್ ಹಾಕಿದ್ರೆ ಸಕ್ಕರೆ ಚಕ್ಕೆ ಬೊಕ್ಕ ಕಲರ್ ಬಿಟ್ಬಿಡತ್ತೆ. ಸರಿ ಅಂದ ಮಡಿಕೇರಿ ಮತ್ತ ಈ ಜೀರಿಗೆ ಮುಂಚಿದ ಬೊಕ್ಕ ಸುಮಾರು ಬಗೆ ಆರೆಂಜ್ ತೂತೇನ ಕೆಂಪು ಅಕ್ಲು ವೆರೈಟಿ ಮಲ್ಪೇರು ಮಡಿಕೇರಿಡ್ ತೂವಲಿ ಅವರು ವೈನ್ ಮಾಡಿ ನೋಡಿ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಅದೇ ನೋಡಿ ನೀವು ಕೂಡ ಟ್ರೈ ಮಾಡಿ. ಬೊಂಡದ ವೈನ್ ಇದೇವರೆಗೆ ಯಾರು ಮಾಡಿದ್ದೀರಾ ಗೊತ್ತಿಲ್ಲ ನನಗೆ. ಆದ್ರೆ ಬೊಂಡದ ಒಂದು ರೆಸಿಪಿ ಒಂದು ಯುನೀಕ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ ತೋಷ್ಪಾಲೆ ಒಂಚೂರು ಹಣ್ಣೆಲ್ಲ ಮಲ್ಪಲೆ ಗೊತ್ತಾಪಣ ಅಕ್ಲೆಗೆ ಎಂಚ ಟೇಸ್ಟ್ ಆಪುನ ಎಂಚಿನದ ಅದೇ ಲವಂಗ ನಮಕ್ ಗ್ಯಾಸ್ಟ್ರಿಕ್ ಅವು ಮತ್ತೆ ಚಕ್ಕೆ ಮತ್ತೆ ಎಡ್ಡತ್ತೆ ಬೇತದಾಲ ಪಾಡು ಜೊತೆ ನಮ್ಮ ಅಂದು ಅದು ಕಲರ್ ಎಂತ ಚೇಂಜ್ ಆದ ಅಂದು
ಕಲರ್ ಎಂತ ಚೇಂಜ್ ಆಗಿದೆ ಅಂದ್ರೆ ಅದು ಚಕ್ಕೆ ಮತ್ತೆ ಲವಂಗದ್ದು ಮತ್ತೆ ನಾವು ಬ್ರೌನ್ ಶುಗರ್ ಹಾಕಿದ್ದು, ವೈಟ್ ಶುಗರ್ ಹಾಕ್ಲಿಲ್ಲ, ಹಾಗಾಗಿ ಅದು ಕಲರ್ ಬಂದಿದೆ. ಬಿಳಿದು ಹಾಕಿದ್ರೆ ವೈಟ್ ಬರ್ತದೆ ಸ್ವಲ್ಪ, ನಾವು ಬ್ರೌನ್ ಶುಗರ್ ಹಾಕಿದ್ರೆ ಸಕ್ಕರೆ ಚಕ್ಕೆ ಚಕ್ಕೆ ಬೊಕ್ಕ ಕಲರ್ ಬಿಟ್ಪುಣ್ಣತ್ತೆ. ಸರಿ ಅಪ್ಪಣ ಒಂಜಿ ಪರ್ದು ತೂಕತೆ. ವೈನ್ ವೈನ್ ಬೊಂಡದ ವೈನ್ ನಮ್ಮಲ್ಲ ಫಸ್ಟ್ ಟ್ರೈ ಮಲ್ಪಲಿ ಇಂಚಾಪನಂದು ತೂಯರೆ ಅತೆ ಎಂಚ ಉಂಡು ಎಂಚ ಟೇಸ್ಟ್ ಎಂಚ ಬೈದನ್ ಲವಂಗ ಮತ್ತೆ ಎಂಚ ಶೀತಗ್ ಮತ್ತೆ ಎಡ್ಡವ ಬಡ ಒಂದಿನಕ್ಲೆಗ್ ಬಂಜಿ ನಮ್ಮ ಮೆಡಿಸಿನ್ ಲೆಕ್ಕ ತೆತ್ತ ನೋಡು, ಅದನ್ನು ಮೆಡಿಸಿನ್ ತರ ನಾವು ತಕೊಳ್ಬೇಕು, ಜಾಸ್ತಿ ಕುಡಿಲಿಕ್ಕೆ ಆಗುದಿಲ್ಲ ಅದು. ಅದ್ರ ಬೊಂಡ ಅಲ್ಲ, ಬೊಂಡಲ ತಂಪು ಬಂಜಿಸು ಬತ್ ಕರಗಣ ಮತ ಎಡ್ಡೆಂದು ಅಂಜನ ನಮ್ಮ ಪರ್ದನೆ ದೊಡ್ಡ ನಮ್ಮನೆ ಈ ಶೀತ ಎಲ್ಲ ಮೂಗೆಲ್ಲ ಕಟ್ಟಿದ್ರೆ ಉಂಟಲ್ಲ, ಇದನ್ನು ಕುಡಿಬೇಕು. ನರಮಣಿ ಕಲಿ ಬರ್ಪೇರು ಕಲಿ ಬರ್ನಾಗ ಇಂಚ ಆತ ಕತ್ತೆ ನಾ ದೊಡ್ಡೆ ಅತೆ ಆತಂದು ಅಪ್ಪಚಿ ಅವಡ ಬೊಂಡದಲ್ಲ ವೈನ್ ಮಲ್ಪೊಲಿಂದ ಅಂಡು ಎಡಂಡು. ಸರಿ